ದಿವ್ಯವಾಣಿ 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 ದಿವ್ಯವಾಣಿ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕೀರ್ತನೆಯೊಂದಿಗೆ ಪ್ರಾರ್ಥನೆ, ಈ ಪ್ರಾರ್ಥನೆಗೆ ಸ್ವಾಗತ, ಈ ಸುವಾರ್ತೆಗೆ ಸ್ವಾಗತ, ಸುಸ್ವಾಗತ ಯೇಸು ಪ್ರಭುವಿನ ನಾಮದಲ್ಲಿ. ನಾವೊಂದು ನಿಮಿಷ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಈ ಕೀರ್ತನೆಗಳನ್ನು ನಮಗೆ ದಯಪಾಲಿಸಿದ್ದಕ್ಕಾಗಿ ವಂದಿಸುತ್ತೇವೆ. ಈ ಕೀರ್ತನೆಗಳಲ್ಲಿ ನಾವು ಪ್ರಾರ್ಥಿಸುವಾಗ ಹಾಗೂ ಸುವಾರ್ತೆಯನ್ನು ಆಲಿಸುವಾಗ ನಮ್ಮೆಲ್ಲರನ್ನು, ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಿ, ವಿಶೇಷವಾಗಿ ನಿಮ್ಮ ಕೃಪೆಯಿಂದ ತುಂಬಿ ಆರೋಗ್ಯ ಭಾಗ್ಯವನ್ನು ಕರುಣಿಸಿರಿ. ಪವಿತ್ರಾತ್ಮರ ಜ್ಞಾನದಿಂದ ನಮ್ಮನ್ನು ತುಂಬಿ ಆಶೀರ್ವದಿಸಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೆನ್. ಆತ್ಮೀಯರೇ, ತಗೊಳ್ಳೋಣ ಬೈಬಲ್ ಶ್ರೀಗ್ರಂಥ ನಿಮ್ಮಲ್ಲಿ ಇದ್ದರೆ 13ನೆಯ ಕೀರ್ತನೆಯಿಂದ ನಾವು ಇವತ್ತು ಧ್ಯಾನ ಮಾಡಲು ಹೋಗ್ತಾ ಇದ್ದೀವಿ. 13ನೇ ಕೀರ್ತನೆ ಶತ್ರು ಪೀಡಿತನ ಪ್ರಾರ್ಥನೆ. ಇದರಲ್ಲಿ ಕೇವಲ 1ರಿಂದ 6 ನಮಗೆ ವಾಕ್ಯಗಳು ಸಿಗುತ್ತವೆ. ಎಷ್ಟು ಕಾಲ ಪ್ರಭು ನೀ ಎನ್ನ ಪೂರ್ತಿ ಮರೆತಿರುವೆ, ಇನ್ನೆಷ್ಟರ ತನಕ ನೀ ನನಗೆ ವಿಮುಖನಾಗಿರುವೆ. ಎನಿತು ಕಾಲ ನಾ ಚಿಂತೆಯಿಂದಿರಬೇಕು, ದಿನವೆಲ್ಲ ಮನದಲ್ಲಿ ನೊಂದಿರಬೇಕು. ನನ್ನ ಮೇಲೆ ವೈರಿ ದೊರೆತನ ಮಾಡಬೇಕು. ಹೇ ಪ್ರಭು, ಹೇ ದೇವ, ಎನ್ನ ವೀಕ್ಷಿಸಿ ಸದುತ್ತರ ಪಾಲಿಸು. ಮರಣ ನಿದ್ರೆ ಬಾರದಂತೆ ನನ್ನ ನೇತ್ರಗಳನ್ನು ಬೆಳಗಿಸು. ತಾನು ಜಯ ಗಳಿಸಿದೆನೆಂದು ಶತ್ರು ಹೇಳಿಕೊಳ್ಳದಿರಲಿ, ನಾನು ಜಾರಿ ಬಿದ್ದೆನೆಂದು ವೈರಿ ಹಿರಿಹಿಗ್ಗದಿರಲಿ. ನಿನ್ನ ಅಚಲ ಪ್ರೀತಿಯಲ್ಲಿದೆ ನನಗೆ ವಿಶ್ವಾಸ, ನಿನ್ನ ಅಚಲ ಪ್ರೀತಿಯಲ್ಲಿದೆ ನನಗಿದೆ ವಿಶ್ವಾಸ. ನಿನ್ನ ರಕ್ಷಣೆ ತಂದಿದೆ ನನ್ನ ಮನಕ್ಕೆ ಹರುಷ. ಪ್ರಭು ಮಾಡಿದ ಮಹೋಪಕಾರಗಳಿಗಾಗಿ ಹಾಡುವೆ ಗೀತವನ್ನು ಮನಪೂರ್ವಕವಾಗಿ. ಆತ್ಮೀಯರೇ, ಈ ಕೀರ್ತನೆ ನಾನು ಹೇಳಿದೆ ಶತ್ರು ಪೀಡಿತನ ಪ್ರಾರ್ಥನೆ. ಆತ ಶತ್ರುಗಳಿಂದ ಪೀಡಿತನಾದಾಗ ಆತ ಹೃದಯಾಂತರಳದಿಂದ ಮಾಡುವ ಪ್ರಾರ್ಥನೆ. ಇವತ್ತು ನಮಗೂ ಕೂಡ ಶತ್ರು, ಕೋವಿಡ್ ಇರ್ಬೋದು, ರೋಗಗಳು ಇರ್ಬೋದು, ಸಮಸ್ಯೆಗಳು ಇರ್ಬೋದು, ಸಂಕಟಗಳು ಇರ್ಬೋದು, ದುಃಖ ದುಗುಡ ದುಮ್ಮಾನಗಳು ಇರ್ಬೋದು, ಎಲ್ಲ ಶತ್ರು. ನಾವು ಕೂಡ ಈ ಪ್ರಾರ್ಥನೆಯನ್ನು ಮಾಡಬಹುದು. ದೇವರು ನಮಗೆ ಈ ಪ್ರಾರ್ಥನೆ ಪ್ರಾರ್ಥಿಸುವಾಗ ಆಶೀರ್ವಾದ ಕೊಡ್ತಾರೆ, ಬಿಡುಗಡೆ ಕೊಡ್ತಾರೆ. ನೋಡಿ, ಆ ಶತ್ರು ಪೀಡಿತನ ಪ್ರಾರ್ಥನೆ ಅವನ ಹೃದಯದಲ್ಲಿ ಏನಿರುತ್ತೆ? ವೇದನೆ ಇರುತ್ತೆ, ಒಂಥರ ಭಯನೂ ಇರುತ್ತೆ. ಅವನ ದೇವರ ಹತ್ರ ಹೇಗೆ ಪ್ರಾರ್ಥಿಸ್ತಾನೆ? ಎಷ್ಟು ಕಾಲ ಪ್ರಭು ನಿನ್ನ ಎನ್ನ ಪೂರ್ತಿ ಮರೆತಿರುವೆ. ನಾವು ಕೇಳ್ತೀವಲ್ಲ, ದೇವ ನೀವು ನನ್ನ ಮರ್ತು ಬಿಟ್ಟಿದ್ದೀರಾ? ಇನ್ನೆಷ್ಟರ ತನಕ ನೀ ನನಗೆ ವಿಮುಖನಾಗಿರುವೆ ದೇವ. ಏನಿತು ಕಾಲನ ಚಿಂತೆಯಿಂದಿರಬೇಕು. ಚಿಂತೆ ಮಾಡಿ 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 ಸೋತು ಹೋಗಿದ್ದೀನಿ. ದಿನವೆಲ್ಲ ಮನದಲ್ಲಿ ನೊಂದಿರಬೇಕು. ನನ್ನ ಮೇಲೆ ವೈರಿ ದೊರೆತನ ಮಾಡಬೇಕು. ಯಾಕೆಂದರೆ ಇವತ್ತು ವೈರಿಗಳು ನನ್ನ ಮೇಲೆ ಮುತ್ತಿಗೆ ಹಾಕ್ತಾ ಇದ್ದಾರೆ. ಹೇ ಪ್ರಭು, ಹೇ ದೇವ, ಎನ್ನ ವೀಕ್ಷಿಸಿ ಸದುತ್ತರ ದಯಪಾಲಿಸು. ನೋಡಿದು ಮೊರೆ, ನನ್ನನ್ನೇ ಸಮರ್ಪಿಸ್ತಾ ಇದ್ದೀನಿ, ಸದುತ್ತರ ದಯಪಾಲಿಸು. ಮರಣ ನಿದ್ರೆ ಬಾರದಂತೆ ನನ್ನ ನೇತ್ರಗಳನ್ನು ಬೆಳಗಿಸು. ಏಕೆಂದರೆ ನಾನು ಮರಣಕ್ಕೆ ಒಳಗಾಗದಂತೆ ನನ್ನ ನೇತ್ರಗಳನ್ನು, ಕಣ್ಣುಗಳನ್ನು ಬೆಳಗಿಸು, ಪ್ರಜ್ವಲಿಸು. ತಾನು ಜಯ ಗಳಿಸಿದೆನೆಂದು ಶತ್ರು ಹೇಳಿಕೊಳ್ಳದಿರಲಿ. ತಾನು ಜಯ ಗಳಿಸಿದೆನೆಂದು ಶತ್ರು ಹೇಳಿಕೊಳ್ಳದಿರಲಿ. ನಾನು ಜಾರಿ ಬಿದ್ದೆನೆಂದು ವೈರಿ ಹಿರಿ ಹಿಗ್ಗದಿರಲಿ. ನಾನು ಜಾರಿ ಬಿದ್ದೆನೆಂದು ವೈರಿ ಹಿರಿ ಹಿಗ್ಗದಿರಲಿ. ಏಕೆಂದರೆ ನಾನು ನಿನ್ನನ್ನು ವಿಶ್ವಾಸಿಸುತ್ತೇನೆ. ಆದ್ದರಿಂದ ಶತ್ರುವಿಗೆ ನನ್ನ ಮೇಲೆ ಬಾಧಿಸಲು, ಜಯ ಹೊಂದಲು ಬಿಡಬೇಡ. ನಿನ್ನ ಅಚಲ ಪ್ರೀತಿಯಲ್ಲಿದೆ ನನಗೆ ವಿಶ್ವಾಸ. ನಿನ್ನ ಅಚಲ ಪ್ರೀತಿಯಲ್ಲಿ ನನಗಿದೆ ವಿಶ್ವಾಸ. ನಿನ್ನ ರಕ್ಷಣೆ ತಂದಿದೆ ನನ್ನ ಮನಕ್ಕೆ ಹರುಷ. ಪ್ರಭು ಮಾಡಿದ ಮಹೋಪಕಾರಗಳಿಗಾಗಿ ಹಾಡುವೆ ಗೀತವನ್ನು ಮನಪೂರ್ವಕವಾಗಿ. ಪ್ರಭು ಮಾಡಿದ ಮಹೋಪಕಾರಗಳಿಗಾಗಿ
ಹಾಡುವೆ ಗೀತವನ್ನು ಮನಪೂರ್ವಕವಾಗಿ. ನಾನೇನು ಮಾಡ್ತೀನಿ, ನೀವು ಉಪಕಾರ ಮಾಡಿದ್ಯಾ, ನನ್ನನ್ನು ರಕ್ಷಿಸಿದ್ಯಾ, ಅದಕ್ಕಾಗಿ ನಾನು ನಿನ್ನನ್ನು ಸ್ತುತಿಸಿ ಆರಾಧಿಸಿ ಕೊಂಡಾಡುತ್ತೇನೆ. 14ನೆಯ ಕೀರ್ತನೆ, ನಾಸ್ತಿಕರ ದುಸ್ಥಿತಿ. ದೇವನಿಲ್ಲ ಎನ್ನುವವರು ಮನದಲ್ಲಿ ದುರ್ಮತಿಗಳು, ಹೇಯ ಕೃತ್ಯವೆಸಗುವರು ಭ್ರಷ್ಟಾಚಾರಿಗಳು, ಉಳಿತನ್ನು ಮಾಡುವವರಾರೂ ಇಲ್ಲ ಅವರಳು. ಮಾನವರನ್ನು ಪ್ರಭು ಸ್ವರ್ಗದಿಂದ ಸಮೀಕ್ಷಿಸುತ್ತಿಹನು, ದೇವರನ್ನು ಅರಸುವ ಸನ್ಮತಿಗಳಾರೆಂದು ವೀಕ್ಷಿಸುತ್ತಿಹನು. ದಾರಿ ತಪ್ಪಿ ಹೋದ ದ್ರೋಹಿಗಳು ಅವರೆಲ್ಲ, ಉಳಿತನ್ನು ಮಾಡುವವನಿಲ್ಲ ಓರ್ವನೂ ಇಲ್ಲ. ದುರ್ಜನರೆನ್ನ ಜನರನ್ನು ಅನ್ನದಂತೆ ನುಂಗುವುದೇಕೆ, ಪ್ರಭುವನ್ನು ನೆನೆಯದ ದುಷ್ಕರ್ಮಿಗಳಿಗೆ ಅರಿವಿಲ್ಲಬೇಕೆ. ಸಜ್ಜನರ ಸಂಘದೊಳು ದೇವನಿರಲು, ದುರ್ಜನರಿದೋ ದಿಗ್ಭ್ರಾಂತರಾಗುವರು. ಕೆಡಿಸಬಹುದವರು ಬಡಜನರ ಯೋಜನೆಯನ್ನು, ಪ್ರಭುವಾದರೂ ಅವರಿಗೆ ಆಶ್ರಯವಾಗಿರುವನು. ಬರಲಿ ಇಸ್ರಾಯೇಲಿಗೆ ಜೀವೋದ್ಧಾರ ಸಿಯೋನಿನಿಂದ, ತರಲಿ ಪ್ರಭು ತನ್ನ ಪ್ರಜೆಗೆ ಮರಳಿ ಸಿರಿ ಸಂಪತ್ತ. ಸಿಗಲಿ ಯಾಕೋಬ ಇಸ್ರಾಯೇಲ ಜನತೆಗೆ ಹರ್ಷಾನಂದ. ಆತ್ಮೀಯರೇ, ಈ ಕೀರ್ತನೆ ನೋಡೋಣ, ದೇವರಲ್ಲಿ ವಿಶ್ವಾಸ ಬಿಡದವರ ದುಸ್ಥಿತಿ ಹೇಗಾಗುತ್ತೆ. ನಾವು ಅನೇಕ ಬಾರಿ ದೇವರಿಂದ ದೂರ ಸರಿಯಲು ನೋಡ್ತಾ ಇದ್ದೀವಿ. ದೇವರು ನಮ್ಮಿಂದ ದೂರವಿಲ್ಲ. ದೇವನಿಲ್ಲ ಎನ್ನುವವರು ಮನದಲ್ಲಿ ದುರ್ಮತಿಗಳು. ನೋಡಿ, ಜೀವ ಪ್ರಾಣ ಶ್ವಾಸ ಎಲ್ಲವನ್ನು ದೇವರು ಕೊಟ್ಟಿದ್ದಾರೆ, ಆದರೂ ದುರ್ಮತಿಗಳು ಏನು ಹೇಳ್ತಾರೆ, ದೇವನಿಲ್ಲ. ಹೇಯ ಕೃತ್ಯವೆಸಗುವರು ಭ್ರಷ್ಟಾಚಾರಿಗಳು. ಹೇಯ ಕೃತ್ಯ, ಭ್ರಷ್ಟ. ನೋಡಿ, ಒಂದ್ಸರಿ ಭ್ರಷ್ಟ ಆದರೆ ಅವನ ಜೀವನವೇ ದುರುಳತನ, ದುಷ್ಟತನದಿಂದ ಕೊಡುತ್ತೆ. ನಾವು ಕೇಳಿದ್ದೀವಿ ಈ ಕೀರ್ತನೆಗಳಲ್ಲಿ, ದುರುಳನು ದುರ್ಗತಿ ಹೇಗಾಗುತ್ತೆ ಅಂತೇಳಿ. ನಾವು ದುರುಳರಾಗುವುದು ಬೇಡ. ಡಬಲ್ ಜೀವನ, ಎರಡು ಏನು ಹೇಳ್ತಾರಲ್ಲ, ಮನಸ್ಸಿನ ಜೀವನ ಜೀವಿಸುವುದು ಬೇಡ. ಡಬಲ್ ಮೈಂಡೆಡ್ನೆಸ್ ನಮ್ಮಲ್ಲಿ ಇರುವುದು ಬೇಡ. ಹೇಯ ಕೃತ್ಯವೆಸಗುವವರು, ಅವರು ಭ್ರಷ್ಟಾಚಾರಿಗಳು. ಹೇಯ ಕೃತ್ಯ, ಯಾಕಂದ್ರೆ ಅವರಿಗೆ ಇರುವುದೇ ಅವರ ಜೀವನದಲ್ಲಿ ಭ್ರಷ್ಟರಾಗಿ ಜೀವಿಸ್ತಾ ಇದ್ದಾರೆ. ಅವರು ಭ್ರಷ್ಟತನವನ್ನೇ ಮಾಡ್ತಾರೆ. ಉಳಿತನ್ನು ಮಾಡುವವರು ಇಲ್ಲ ಅವರೊಳು. ಭ್ರಷ್ಟರ ಮಧ್ಯೆ ಉಳಿತನ್ನು ಹುಡುಕಲು ಸಾಧ್ಯವೇ? ಮಾನವರನ್ನು ಪ್ರಭು ಸ್ವರ್ಗದಿಂದ ಸಮೀಕ್ಷಿಸುತ್ತಿಹನು. ನೋಡಿ, ನಾವು ಎಲ್ಲಿ ಒಂದು ಚಂಡಮಾರುತ ಬಂದಾಗ ಅಥವಾ ಮಳೆ ಜಾಸ್ತಿ ಆದಾಗ ಏನು ಮಾಡ್ತಾರೆ, ವೈಮಾನಿಕ ಸಮೀಕ್ಷೆ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ ವೈಮಾನಿಕ ಸಮೀಕ್ಷೆ ಅಂದರೆ, ಆ ದೇಶದ ಪ್ರಧಾನಮಂತ್ರಿಯೋ ಮುಖ್ಯಮಂತ್ರಿಯೋ ಯಾರೋ ಇನ್ಚಾರ್ಜ್ ಇದ್ದವರು ಅವರು ವಿಮಾನದ ಮೇಲೆ ಹೋಗಿ ಆ ಪ್ರದೇಶವನ್ನು ನೋಡಿ ಸಮೀಕ್ಷೆ ಮಾಡುವಂಥದ್ದು. ಅವರ ಜೊತೆಗೆ ಟೆಕ್ನಿಕಲಿ ಇರುವ ಜನರು ಕೂಡ ಹೋಗ್ತಾರೆ, ಸೈಂಟಿಸ್ಟ್ಗಳು ಅಥವಾ ಯಾರೋ ಈ ತಾಂತ್ರಿಕವಾಗಿ ಗೊತ್ತಿರುವವರು. ಇಲ್ಲಿ ನೋಡಿ ಏನು ಹೇಳ್ತಾರೆ, ಮಾನವರನ್ನು ಪ್ರಭು ಸ್ವರ್ಗದಿಂದ ಸಮೀಕ್ಷಿಸುತ್ತಿಹನು. ನನ್ನ ನಿನ್ನ ಜೀವನ ಪ್ರಭುವಿಗೆ ತಿಳಿದಿದೆ, ಸ್ವರ್ಗದಿಂದ ಸಮೀಕ್ಷಿಸುತ್ತಿಹನು. ದೇವರನ್ನು ಹರಸುವ ಸನ್ಮತಿಗಳಾರೆಂದು ವೀಕ್ಷಿಸುತ್ತಿಹನು. ಇವತ್ತು ದೇವರನ್ನು ಹರಸುವ ಸನ್ಮತಿಗಳು ಯಾರು ಎಂದು ವೀಕ್ಷಿಸುತ್ತೀಹನು. ಯಾಕೆಂದ್ರೆ ದೇವರ ನೇತ್ರಗಳಿಗೆ, ಕಣ್ಣುಗಳಿಗೆ ಮುಚ್ಚುಮರೆಯಾದುದು ಯಾವುದೂ ಇಲ್ಲ. ದಾರಿ ತಪ್ಪಿ ಹೋದ ದ್ರೋಹಿಗಳು ಅವರೆಲ್ಲ, ಉಳಿತನ್ನು ಮಾಡುವವನಿಲ್ಲ ಓರ್ವನೂ ಇಲ್ಲ. ದಾರಿ ತಪ್ಪಿ ಹೋಗಿದ್ದಾರೆ ದ್ರೋಹಿಗಳು. ದುರ್ಜನರೆನ್ನ ಜನರನ್ನು ಅನ್ನದಂತೆ ನುಂಗುವುದೇಕೆ. ನೋಡಿ, ಇವತ್ತೇನಾಗುತ್ತೆ, ದಬ್ಬಾಳಿಕೆ, ಶೋಷಣೆ. ನೋಡಿ, ಬೈಬಲ್ ಮಾತಾಡುತ್ತೆ. ಈ ಕೀರ್ತನೆಯಲ್ಲಿ, ಆ ಪ್ರಾರ್ಥನೆಯಲ್ಲಿ, ಆ ಯಾತನೆ, ಆ ನರಕ ಯಾತನೆಯನ್ನು ಕೂಡ ಸಮರ್ಪಿಸುವಂತ ಕ್ಷಣಗಳು. ಜನರನ್ನು ಅನ್ನದಂತೆ ನುಂಗುವುದೇಕೆ. ಇವತ್ತು ಈ ಭ್ರಷ್ಟರು ಅಥವಾ ದುರ್ಜನರು ಪಾಪದ ಜನರ ಮೇಲೆ ಆಕ್ರಮಣ ಮಾಡ್ತಾರೆ, ಅವರ ಆಸ್ತಿ ಅಥವಾ ಇನ್ನಿತರ ಶೋಷಣೆ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿದೆ, ಅದಕ್ಕಾಗಿ ಫಾದರ್ ಸ್ಟ್ಯಾನ್ ಸ್ವಾಮಿ ಅವರು ಹೋರಾಡಿದ್ರು, ಬೇರೆ ಯಾವುದಕ್ಕಾಗಿಲ್ಲ. ಒಳಿತು ಮಾಡಿದ್ದಕ್ಕೆ ಅವರು ಬಂಧನದಲ್ಲಿ ಒಳಗಡೆ ಹಾಕಿದ್ರು. ಆತ್ಮೀಯರೇ, ಇವುಗಳು ನಡೀತವೆ. ಆದರೆ ಯೇಸು ದೇವರು ನಮ್ಮ ಪಕ್ಷದಲ್ಲಿದ್ದಾರೆ. ದೇವರಿದ್ದಾಗ ಸತ್ಯಕ್ಕೆ ಜಯ ಸಿಗುತ್ತೆ. ಜನರನ್ನು ಅನ್ನದಂತೆ ನುಂಗುವುದೇಕೆ, ಪ್ರಭುವನ್ನು ನೆನೆಯದ ದುಷ್ಕರ್ಮಿಗಳಿಗೆ ಅರಿವಿಲ್ಲಬೇಕೆ. ನೋಡಿ, ಇದು ಪ್ರಾರ್ಥನೆ ಅವನು ಮಾಡ್ತಾ ಇದ್ದಾನೆ. ಈ ಪ್ರಭುವನ್ನು ನೆನೆಯದ ಜನರಿಗೆ ದೇವರ ಬಗ್ಗೆ ಗೊತ್ತಿಲ್ಲ, ರಕ್ಷಣೆ ಬಗ್ಗೆ ಗೊತ್ತಿಲ್ಲ. ಆ ದುಷ್ಕರ್ಮಿಗಳಿಗೆ ಅರಿವಿಲ್ಲಬೇಕೆ. ಸಜ್ಜನರ ಸಂಘದೊಳು ದೇವನಿರಲು. ಅದರಿಂದ ದುರ್ಜನರ ಸಂಘ ನಮಗೆ ಬೇಡ, ಸಜ್ಜನರ ಸಂಘ ನಮಗೆ ಬೇಕು. ಸಜ್ಜನರ ಸಂಘದೊಡನೆ ದೇವನಿರಲು.
ದುರ್ಜನರಿದು ದಿಗ್ಭ್ರಾಂತರಾಗುವರು. ಅದರಿಂದ ಸಜ್ಜನರ ಸಂಘದಳು ದೇವರಿದ್ದಾರೆ, ದುರ್ಜನರು ದಿಗ್ಭ್ರಾಂತರಾಗುವರು, ಹೆದರಿಕೊಳ್ಳುವರು. ನೋಡಿ, ಈ ಇಸ್ರಾಯೇಲ್ ಜನಾಂಗದವರಿಗೆ ದೇವರಿದ್ರು, ಆ ದುರ್ಜನರಾಗಿ ಈಜಿಪ್ಟಿನವರು, ಅವರ ಮೇಲೆ ಆಕ್ರಮಣ, ಫರೋಹಾರಸನ ಸೈನ್ಯ, ಅವರೇನಾದರೂ ಅವರು ನಾಶವಾದರು. ಕೆಡಿಸಬಹುದವರು ಬಡ ಜನರ ಯೋಜನೆಯನ್ನು. ಅನೇಕ ಬಾರಿ ಬಡ ಜನರಿಗೆ ಯೋಜನೆ ಆಗುತ್ತೆ, ಆ ಯೋಜನೆ ತಲುಪೋಲ್ಲ, ಯೋಜನೆ ಎಲ್ಲೆಲ್ಲೋ ಹೋಗುತ್ತದೆ, ಯಾರ್ಯಾರ ಹೊಟ್ಟೆ ತುಂಬಿಸಿಕೊಳ್ತಾರೆ. ಕೆಡಿಸಬಹುದವರು, ನೋಡಿ ಬೈಬಲ್ ಹೇಳುತ್ತೆ, ಕೆಡಿಸಬಹುದವರು ಬಡ ಜನರ ಯೋಜನೆಯನ್ನು ಪ್ರಭುವಾದರೂ ಅವರಿಗೆ ಆಶ್ರಯವಾಗಿರುವನು. ಪ್ರಭು ನಮಗೆ ಆಶ್ರಯವಾಗಿದ್ದಾರೆ, ದೇವರು ನಮಗೆ ಆಶ್ರಯವಾಗಿದ್ದಾರೆ. ಬರಲಿ ಇಸ್ರಾಯೇಲಿಗೆ ಜೀವೋದ್ಧಾರ ಸಿಯೋನಿನಿಂದ. ಸಿಯೋನ್ ಅಂದ್ರೆ ಸ್ವರ್ಗದಿಂದ, ದೇವರಿಂದ ಉದ್ಧಾರ, ಜೀವೋದ್ಧಾರ ಬರಲಿ. ತರಲಿ ಪ್ರಭು ತನ್ನ ಪ್ರಜೆಗೆ ಮರಳಿ ಸಿರಿ ಸಂಪತ್ತ. ಪ್ರಭು ಕೊಡುವ ಸಿರಿ ಸಂಪತ್ತು ಶಾಶ್ವತವಾದುದು. ಸಿಗಲಿ ಯಾಕೋಬ ಇಸ್ರಾಯೇಲ್ ಜನತೆಗೆ ಹರ್ಷಾನಂದ. ಇಸ್ರಾಯೇಲ್ ಜನತೆಗೆ, ದೇವರ ಜನತೆಗೆ ಸಿಗಲಿ ಹರುಷಾನಂದ. ಮುಂದಿನ ಕೀರ್ತನೆ 15ನೇ ಕೀರ್ತನೆ, ವಾಕ್ಯ 1-5, ಚಿಕ್ಕ ಕೀರ್ತನೆ ಇದೆ. ಶ್ರೀ ಸಾನ್ನಿಧ್ಯಕ್ಕೆ ಅರ್ಹನಾರು, ದೇವರ ಸಾನ್ನಿಧ್ಯಕ್ಕೆ ಅರ್ಹನಾರು. ಹೆಚ್ಚಿನದಾಗಿ ನಾವು ನಾನು ನೋಡಿದ್ದೀನಿ, ಸಿರೋ ಮಲಬಾರ್ ಲಿಟರ್ಜಿಯಲ್ಲಿ ಕೀರ್ತನೆಯನ್ನು ಬಹಳವಾಗಿ ಹಾಡ್ತಾರೆ, ಹಾಗೂ ನಮ್ಮ ಕೀರ್ತನೆಗಳಲ್ಲಿ ಇದನ್ನು ನಾವು ಉಪಯೋಗಿಸುತ್ತೀವಿ. ಯೋಗ್ಯನಾರು ಪ್ರಭು ನಿನ್ನ ಗುಡಾರದಲ್ಲಿ ಬಿಡಾರ ಮಾಡಲು, ಅರ್ಹನಾರು ನಿನ್ನ ಪವಿತ್ರ ಶಿಖರದಲ್ಲಿ ವಾಸವಾಗಿರಲು. ಅಂಥವನಿರಬೇಕು ನಿರ್ದೋಷಿ, ಸನ್ಮಾರ್ಗಿ, ಸತ್ಯವ ನುಡಿಯಬೇಕು ಹೃತ್ಪೂರ್ವಕವಾಗಿ. ಚಾಡಿಯನು ಹೇಳನು, ಕೇಡನು ಮಾಡನನ್ಯರಿಗೆ, ಗುರಿ ಮಾಡನವನು ನೆರೆಹೊರೆಯವರನ್ನು ನಿಂದೆಗೆ. ಭ್ರಷ್ಟರನ್ನು ಧಿಕ್ಕರಿಸುವನು, ಭಕ್ತರನ್ನು ಗೌರವಿಸುವನು. ನಷ್ಟವಾದರೂ ಕೊಟ್ಟ ಮಾತನು ತಪ್ಪನವನು, ಕೊಡುವನು ಕಡವನು ಬಯಸನು ಬಡ್ಡಿಯನು. ಎಡವರ ಕೇಡಿಗೆ ಪಡೆಯನು ಲಂಚವನು, ಕದಲನೆಂದಿಗೂ ಈ ಪರಿ ನಡೆವವನು. ಈ ಪರಿ ನಡೆವವನು ಕದಲನೆಂದಿಗೂ. ಚಿಕ್ಕ ಕೀರ್ತನೆ, ಅಗಾಧ ಅರ್ಥವುಳ್ಳ ಕೀರ್ತನೆ, ಈ ಒಂದು ಪ್ರಾರ್ಥನಾ ಭರಿತವಾದ ಕೀರ್ತನೆ. ಯೋಗ್ಯನಾರು ಪ್ರಭು ನಿನ್ನ ಗುಡಾರದಲ್ಲಿ ಬಿಡಾರ ಮಾಡಲು. ಯೋಗ್ಯನಾರು, ಪ್ರಭುವಿನ ಗುಡಾರ, ಪ್ರಭುವಿನೊಡನೆ ಅಂದ್ರೆ ಈ ಗುಡಾರ ದೇವರು ಕೊಟ್ಟಿದ್ದು ನಮಗೆ. ಈ ದೇಹ ನಮ್ಮ ತಾಯಿಯ ಗರ್ಭದಲ್ಲಿ ದೇವರೇ ಕೊಟ್ಟಿದ್ದು, ಹಾಗೂ ಈ ದೇಹ ಮತ್ತು ನಾವು ಪ್ರಭುವಿನ ಗುಡಾರ ಅಂದ್ರೆ ಪ್ರಭುವಿನ ಆಲಯ, ನಾವು ಪ್ರಭುವಿನ ಆಲಯವಾಗಿದ್ದೀವಿ. ಒಂದು ನಮ್ಮ ದೇಹವೆಂಬ ಆಲಯ, ಇನ್ನೊಂದು ನಾವು ಜೊತೆ ಜೀವಿಸುವ ಆರಾಧನೆ ಮಾಡುವ ಆಲಯ. ಯೋಗ್ಯನಾರು ನಿನ್ನ ಗುಡಾರದಲ್ಲಿ ಪ್ರಭು ಬಿಡಾರ ಮಾಡಲು. ಅರ್ಹನಾರು ನಿನ್ನ ಪವಿತ್ರ ಶಿಖರದಲ್ಲಿ. ಪವಿತ್ರ ಶಿಖರ ಅಂದ್ರೆ ನಿನ್ನ ಜೊತೆಗೆ ವಾಸವಾಗಿರೋದು ಅರ್ಹನಾರು. ಅಂಥವನಿರಬೇಕು. ಯಾರು ಅಂಥವನಿರಬೇಕು? ನಿರ್ದೋಷಿ, ಸನ್ಮಾರ್ಗಿ, ಸತ್ಯವನ್ನು ನುಡಿಯಬೇಕು ಹೃತ್ಪೂರ್ವಕವಾಗಿ. ಬ್ರದರ್ ಒಂದು ಹಾಡು ಬರೆದಿದ್ರು ತಮ್ಮ ಧ್ವನಿ ಸುರುಳಿಯಲ್ಲಿ. ಎಂಥವರಿರಬೇಕು ಕ್ರೈಸ್ತರು, ಎಂಥವರಿರಬೇಕು, ಎಂಥವರಿರಬೇಕು ಕ್ರೈಸ್ತರು, ಎಂಥವರಿರಬೇಕು. ಪಾಪ ಮಾರ್ಗವ ಬಿಟ್ಟಿರಬೇಕು, ಪಶ್ಚಾತ್ತಾಪವ ಪಟ್ಟಿರಬೇಕು. ಪಾಪ ಮಾರ್ಗವ ಬಿಟ್ಟಿರಬೇಕು, ಪಶ್ಚಾತ್ತಾಪವ ಪಟ್ಟಿರಬೇಕು. ಸಾಕ್ಷಿಯಾಗಿ ಬಾಳಬೇಕು, ಅಂಥವರಿರಬೇಕು ಕ್ರೈಸ್ತರು, ಅಂಥವರಿರಬೇಕು. ಹೌದು, ನಾವು ಹೇಗಿರಬೇಕು, ದೇವರೊಟ್ಟಿಗೆ ಬಾಳುವವರು ಹೇಗಿರಬೇಕು ಎಂಬುದಾಗಿ ಇಲ್ಲಿ ನಮಗೆ ಈ ಕೀರ್ತನೆ ತೋರಿಸಿಕೊಡುತ್ತೆ. ಅಂಥವನು ನಿರ್ದೋಷಿಯಾಗಿರಬೇಕು, ಸನ್ಮಾರ್ಗಿಯಾಗಿರಬೇಕು, ಸತ್ಯವ ನುಡಿಯಬೇಕು ಹೃತ್ಪೂರ್ವಕವಾಗಿ. ಚಾಡಿಯನು ಹೇಳನು, ಕೇಡನು ಮಾಡನನ್ಯರಿಗೆ. ನೋಡಿ, ಕೇಡನು ಮಾಡನು ಅನ್ಯರಿಗೆ, ಗುರಿ ಮಾಡನವನು ನೆರೆ ಹೊರೆಯವರನು ನಿಂದೆಗೆ. ಆದ್ದರಿಂದ ನಿಂದೆಗೆ, ಅಪಮಾನಗಳಿಗೆ ಇತರರನ್ನು ಜೋಸೆಫ್ ಏನು ಮಾಡಿದ? ಮರಿಯಳಿಗೆ ನಿಂದೆಗೆ ಗುರಿ ಮಾಡಲಿಲ್ಲ, ಅವಮಾನಕ್ಕೆ ಗುರಿ ಮಾಡಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡ 42ನೇ ಅಧ್ಯಾಯ ಜೋಸೆಫ್ ಏನು ಮಾಡ್ತಾನೆ? ತನ್ನ ಸಹೋದರರಿಗೆ ನಿಂದೆಗೆ ಅವಮಾನಕ್ಕೆ ಗುರಿ ಮಾಡುವುದಿಲ್ಲ. ಗೊತ್ತಿತ್ತು ಅವರು ನನ್ನನ್ನು ಮಾರಿದ್ರು ಅಂತೇಳಿ. ಸನ್ಮಾರ್ಗಿ, ನಿರ್ದೋಷಿ, ಕೇಡನು ಮಾಡಲು ಬಯಸಲಿಲ್ಲ. ಚಾಡಿಯನ್ನು ಹೇಳನು, ಭ್ರಷ್ಟರನ್ನು ಧಿಕ್ಕರಿಸುವನು. ಇನ್ನು ಕ್ರೈಸ್ತನಾಗಿ, ಕಥೋಲಿಕನಾಗಿ, ಅಥವಾ ನೀನು ಯಾರೇ ಆಗೋ ಮಾನವನಾಗಿ ಭ್ರಷ್ಟನಾಗಿದ್ದೀಯ. ಭ್ರಷ್ಟರ ಜೀವನ ದುಷ್ಟತನದ ಜೀವನ. ನಾವು ಯೋಚನೆ ಮಾಡ್ಬೋದು, ಲೋಕದಲ್ಲಿ ಇದೆಲ್ಲ ನಡೀತಾ ಇದೆ ಕರೆಕ್ಟ್.
ಆದರೆ ದೇವರ ಮುಂದೆ ನಡೀತಾ ಇದ್ದಾನ? ಭಕ್ತರನ್ನು ಗೌರವಿಸುವನು, ದೇವರು ಭಕ್ತರನ್ನು ಗೌರವಿಸುವನು. ಭ್ರಷ್ಟ ಎಷ್ಟೇ ದಾನ ಮಾಡಲಿ, ಅವನು ದೇವಾಲಯಕ್ಕೆ ಅಥವಾ ಕೋಟಿಗಟ್ಟಲೆ ಮಾಡಲಿ, ಅವನು ಭ್ರಷ್ಟನೇ. ಅವನ ಆಶೀರ್ವಾದ ಹೊಂದುವುದಿಲ್ಲ. ಅವನು ದಾನ ಮಾಡಿದ ತಕ್ಷಣ ಅವನು ಬದಲಾವಣೆ ಆದ ತಕ್ಷಣ ಅಂತಾನೆ. ಅದಕ್ಕಾಗಿ ಭಕ್ತರನ್ನು ಗೌರವಿಸುವನು. ನಿಜ ಭಕ್ತರು, ಹೃದಯಾಂತರಾಳದಿಂದ ಪ್ರಾರ್ಥಿಸುವ ಭಕ್ತರು. ನಷ್ಟವಾದರೂ ಕೊಟ್ಟ ಮಾತನು ತಪ್ಪನವನು ಯಾರು? ಭಕ್ತ, ವಿಶ್ವಾಸಿ. ನಷ್ಟವಾದರೂ ಕೊಟ್ಟ ಮಾತನು ತಪ್ಪನವನು ದೇವರು ಕೂಡ. ಕೊಡುವನು ಕಡವನು, ಬಯಸನು ಬಡ್ಡಿಯನು. ನೋಡಿ, ಯಾರು ದೇವರ ಸಾನ್ನಿಧ್ಯದಲ್ಲಿ ಜೀವಿಸಲು ಅರ್ಹರು? ಅವರು ನಿರ್ದೋಷಿಗಳು, ಸನ್ಮಾರ್ಗದಲ್ಲಿರುವವರು, ಕಡವನ್ನು ಕೊಡುವವರು, ಬಡ್ಡಿಯನ್ನು ಬಯಸದವರು, ಎಡವರಿಗೆ ಕೇಡಿಗೆ ಪಡೆಯನು ಲಂಚವನು. ನೋಡಿ, ಇವತ್ತು ಲಂಚಾವತಾರ, ಲಂಚ ತಾಂಡವವಾಡ್ತದೆ, ಎಲ್ಲ ಕಡೆ ಲಂಚ ತಾಂಡವವಾಡ್ತಾ ಇದೆ. ನಾವು ಅದಕ್ಕೆ ಬಲಿಯಾಗಬಾರದು. ಕದಲನೆಂದಿಗೂ ಈ ಪರಿ ನಡೆಯುವವನು, ಈ ಪರಿ ಅಂದರೆ ಒಳ್ಳೆಯ ಮಾರ್ಗದಲ್ಲಿ ನಡೆಯುವವನು ಕದಲನು, ದೇವರು ಅವನನ್ನು ಕಾಪಾಡುವರು. ಮುಂದಿನ ಕೀರ್ತನೆ 16ನೇ ಕೀರ್ತನೆ. ಪ್ರಭು ಭಕ್ತನ ಭಾಗ್ಯ. ವಾಕ್ಯಗಳು 1ರಿಂದ 11 ತನಕ ಇಲ್ಲಿ ವಾಕ್ಯಗಳಿವೆ. ನೀಡು ದೇವ ರಕ್ಷಣೆಯನು, ನಾನಿನಗೆ ಶರಣಾಗತನು. ನೀನೇ ನನ್ನೊಡೆಯನೆಂದು ನಾನು ನುಡಿದೆ, ನಿನ್ನ ಹೊರತು ನನಗಿಲ್ಲ ಒಳಿತು ಎಂದೆ. ಸಂತರು ನಾಡಿಗೆ ತಿಲಕವು, ಅವರಲ್ಲಿದೆ ಎನಗೆ ಒಲವು. ಅನ್ಯ ದೇವರನ್ನು ಬಯಸುವವರನ್ನು ಕಾದಿದೆ ಕಠಿಣ ಕಷ್ಟ. ಅವರಂತೆ ರಕ್ತಪಾನಾರ್ಪಣೆ ಮಾಡಲನಗಿಲ್ಲ ಇಷ್ಟ. ಆ ದೇವರುಗಳ ನಾಮೋಚ್ಚಾರಣೆ ನನ್ನ ತುಟಿಗೆ ಅನಿಷ್ಟ. ನನ್ನ ಸ್ವತ್ತು ಸ್ವಾಸ್ಥ್ಯವು ನೀನೇ, ನಿನ್ನ ಕೈಯಲ್ಲಿದೆ ಪ್ರಭು ನನ್ನ ವಿಮೆ. ನನ್ನ ಪಾಲಿಗೆ ಬಂದುದು ರಮಣೀಯವಾದುದು, ನನಗದೇ ಪರಮಾನಂದದಾಯಕವಾದುದು. ಪ್ರಭುವಿಗೆನ್ನ ಧನ್ಯವಾದ, ಆತನೇ ನನಗೆ ಮಾರ್ಗದರ್ಶಕ. ಅಂಧಕಾರದೊಳೂ ನನ್ನ ಮನಸಾಕ್ಷಿಯೇ ನನಗೆ ಬೋಧಕ. ಇರಿಸಿಕೊಳ್ಳುವೆ ಪ್ರಭುವನ್ನು ಸತತ ನನ್ನೆದುರಿಗೆ, ಆತನಿರಲು ಬಲಕ್ಕೆ ನನಗೆಲ್ಲಿಯದು ಹೆದರಿಕೆ. ಇದು ಕಾರಣ ಹರ್ಷದಿಂದಿದೆ ಎನ್ನಯ ಹೃದಯ, ಆನಂದಗೊಂಡಿದೆ ಮನ, ಸುರಕ್ಷಿತವಿದೆ ಕಾಯ. ಏಕೆನೆ ದುಡುವುದಿಲ್ಲ ನೀನು ಎನ್ನನು ಅಧೋಲೋಕಕ್ಕೆ, ಬಿಟ್ಟು ಕೊಡುವುದಿಲ್ಲ ನಿನ್ನ ಈ ಭಕ್ತನನ್ನು ಪಾತಾಳಕ್ಕೆ. ತೋರ್ಪಡಿಸುವೆ ಎನಗೆ ಅಮರ ಜೀವ ಮಾರ್ಗವನು, ನಿನ್ನ ಸನ್ನಿಧಿ ಕೊಡುವುದು ಪರಮಾನಂದವನು. ನೋಡಿ, ಎಷ್ಟು ಒಂದು ಜ್ಞಾನದಲ್ಲಿ ಬರೆದ, ಆತ್ಮಭರಿತವಾಗಿ ಬರೆದ ಕೀರ್ತನೆ ನೋಡಿ. ಒಂದೊಂದು ಮಾತುಗಳು ಕೂಡ ನಾವು ಹಗುರವಾಗಿ ತೆಗೆದುಕೊಳ್ಳಲಾಗುವುದಿಲ್ಲ. ಬೈಬಲಿನ ವಾಕ್ಯಗಳು ಅಂಥ ಒಂದು ಶ್ರೇಷ್ಠವಾದ ವಾಕ್ಯಗಳು. ನೀಡು ದೇವ ರಕ್ಷಣೆಯನ್ನು, ನಾನಿನಗೆ ಶರಣಾಗತನು. ಐ ಒಬೇ ಯು. ನೋಡಿ, ದೇವರಿಗೆ ನಾವು ಶರಣರಾಗಬೇಕು, ತೋರ್ಪಡಿಕೆಗೆ ಆಗಿ ಅಲ್ಲ, ಹೃದಯದಿಂದ ನಾವು ಶರಣರಾಗಬೇಕು. ನೀನೇ ನನ್ನೊಡೆಯನೆಂದು ನಾನು ನುಡಿದೆ, ನನಗೆ ಒಡೆಯ ನೀನೇ. ಯು ಆರ್ ಮೈ ಆನರ್. ನಿನ್ನ ಹೊರತು ನನಗಿಲ್ಲ ಒಳಿತು ಎಂದೆ. ನೋಡಿ, ದೇವರ ಹೊರತು ನಮಗೆ ಒಳಿತಿಲ್ಲ. ದೇವರನ್ನು ನಾವು ಮರೆತು ಜೀವಿಸಲು ಸಾಧ್ಯವಿಲ್ಲ. ಮುಂದಿನ ವಾಕ್ಯ 3. ಸಂತರು ನಾಡಿಗೆ ತಿಲಕವು. ಅಂದರೆ ಸಂತರು ಅಂದರೆ ಯಾರು? ಸತ್ಪುರುಷರು, ಸನ್ಮಾರ್ಗಿಗಳು. ನಾವು ಮೊದಲ ಕೀರ್ತನೆಯಲ್ಲಿ 15ನೇ ಕೀರ್ತನೆಯಲ್ಲಿ ಓದಿದ್ವಿ ನೋಡಿ, ನಿರ್ದೋಷಿ, ಸನ್ಮಾರ್ಗಿ, ಸತ್ಯವನ್ನು ನುಡಿಯುವವನು ಸಂತರು. ಅನೇಕ ಮಂದಿ ಸಂತರು ನಮ್ಮ ಮಧ್ಯೆ ಇದ್ದಾರೆ. ಕೆಡುಕು ಎಷ್ಟು ಇದೆ ಇರಬಹುದು, ಆದರೆ ಸಂತರು ಒಳ್ಳೆಯವರು ಇದ್ದಾರೆ, ಸತ್ಯಭರಿತ ಜನ ಇದ್ದಾರೆ. ನಮ್ಗೆ ಗೊತ್ತು, ನಾವು ಕೆಡುಕಿನ ಹಾದಿಯಲ್ಲಿ ಹೋಗುವಾಗ ಅಂಥ ಮಿತ್ರರು ನಮಗೆ ಸಿಗ್ತಾರೆ. ಆದರೆ ಸತ್ಯದ ಹಾದಿಯಲ್ಲಿ ಹೋಗುವಾಗ ಅಂಥ ಸ್ನೇಹಿತರನ್ನು ದೇವರು ನಿಮಗೆ ಕೊಡ್ತಾರೆ. ಆದ್ದರಿಂದ ಸಂತರು ನಾಡಿಗೆ ತಿಲಕ. ತಿಲಕ ಎಲ್ಲಿ ಹಾಕೋದು? ಹಣೆಗೆ ಹಾಕೋದು ತಿಲಕ. ಸಂತರು ಅಂದರೆ ಮಹಾಪುರುಷರು, ಸತ್ಪುರುಷರು, ಪ್ರಾರ್ಥನಾ ವ್ಯಕ್ತಿಗಳು, ಪ್ರಾಮಾಣಿಕ ಜೀವನ ಜೀವಿಸುವವರು, ಅವರು ತಿಲಕವು. ಅವರಲ್ಲಿದೆ ನನಗೆ ಒಲವು. ಅದಕ್ಕಾಗಿ ಪ್ರತಿಯೊಬ್ಬರನ್ನು ಸಂತರಾಗಲು ದೇವರು ಕರೆಯುತ್ತಾರೆ. ಅಂದರೆ ಒಳಿತಿನಿಂದ ಜೀವಿಸಲು ಕರೆಯುತ್ತಾರೆ, ಸತ್ಯದ ಪಥದಲ್ಲಿ ಜೀವಿಸಲು ಕರೆಯುತ್ತಾರೆ. ಆದ್ದರಿಂದ ಸಂತರು ನಾಡಿಗೆ ತಿಲಕವು, ಅವರಲ್ಲಿದೆ ನನಗೆ ಒಲವು.
ಅನ್ಯ ದೇವರನ್ನು ಬಯಸುವವರನ್ನು ಕಾದಿದೆ ಕಠಿಣ ಕಷ್ಟ. ಎರಡು ದೋಣಿಯಲ್ಲಿ ಕಾಲಿಡಲಾಗುವುದಿಲ್ಲ. ಸರ್ವೇಶ್ವರ ಒಬ್ಬರೇ ದೇವರು. ಸರ್ವೇಶ್ವರಿಗೆ ಮೊದಲ ಆಜ್ಞೆ ಯಾವುದು? ನಿಜವಾದ ಏಕ ದೇವರನ್ನು ಆರಾಧಿಸು. ಏಕ ದೇವರು ಯಾರು? ಅವರು ಸರ್ವಶಕ್ತ ಸರ್ವೇಶ್ವರ. ಪವಿತ್ರ ಗ್ರಂಥದಲ್ಲಿ ನಾವು ನೋಡ್ತೀವಿ, ಯಾವ್ವೇ, ಅಬ್ರಹಾಂ, ಇಸಾಕ್, ಯಾಕೋಬರ ದೇವರು. ಆ ದೇವರು ನಮ್ಮನ್ನು ನಡೆಸುತ್ತಾರೆ. ನಮಗೆ ಜೀವ ಪ್ರಾಣ ಶ್ವಾಸ ಕೊಟ್ಟ ದೇವರು. ಅನ್ಯ ದೇವರನ್ನು ಬಯಸುವವರನ್ನು ಕಾದಿದೆ ಕಠಿಣ ಕಷ್ಟ. ಅವರಂತೆ ರಕ್ತಪಾನಾರ್ಪಣೆ ಮಾಡಲೆನಗಿಲ್ಲ ಇಷ್ಟ. ನೋಡಿ, ಅವರಂತೆ ಈ ಅನ್ಯ ದೇವರುಗಳಿಗೆ ಏನ್ಬೇಕು? ರಕ್ತ ಅರ್ಪಣೆ ಮಾಡಬೇಕು, ಎಲ್ಲವನ್ನು ಬಾಹ್ಯವಾಗಿ ಮಾಡಬೇಕು. ಅಂದರೆ ಅಲ್ಲಿ ಒಂಥರ ವಿಗ್ರಹದ ಆರಾಧನೆ ಮಾಡ್ತಕ್ಕದ್ದು. ಆ ರೀತಿಯಲ್ಲಿ ಮಾಡುವಾಗ ಅಲ್ಲಿ ಜನರಿಗೆ ಗೊತ್ತಿಲ್ಲ, ಅವರು ಅದನ್ನೇ ಗ್ರಹಿಸಿ ದೇವರಂತ ಯೋಚನೆ ಮಾಡ್ತಾರೆ. ಆದರೆ ದೇವರು ಜೀವ ಪ್ರಾಣ ಶ್ವಾಸ ಕೊಟ್ಟ ದೇವರು. ಅನ್ಯ ದೇವರನ್ನು ಬಯಸುವವರನ್ನು ಕಾದಿದೆ ಕಠಿಣ ಕಷ್ಟ. ಅವರಂತೆ ರಕ್ತಪಾನಾರ್ಪಣೆ ಮಾಡಲೆನಗಿಲ್ಲ ಇಷ್ಟ. ನನಗೆ ಅದು ಇಷ್ಟ ಇಲ್ಲ. ನನಗೆ ನಿನ್ನ ದಹನ ಬಲಿ, ನಿನ್ನ ಯಾವ ಬಲಿಗಳು ಬೇಕಾಗಿಲ್ಲ. ನನಗೆ ಬೇಕು ನೊಂದು ಬೆಂದ ಮನ. ಕೀರ್ತನೆ 50 ತೆಗೆದು ಓದಿ, ಕೀರ್ತನೆ 51 ತೆಗೆದು ಓದಿ. 2 ಕೀರ್ತನೆಗಳು 50 ಮತ್ತು 51 ಓದುವಾಗ ನಿಮಗೆ ಗೊತ್ತಾಗುತ್ತೆ. ದೇವರು ಹೇಳ್ತಾರೆ, ನನಗೆ ಇವುಗಳೆಲ್ಲ ಇಷ್ಟ ಇಲ್ಲ. ಸ್ತುತಿ ಬಲಿಯನ್ನು ಅರ್ಪಿಸುವವನೇ ನನಗೆ ಇಷ್ಟವಾದವನು. ಆ ದೇವರುಗಳ ನಾಮೋಚ್ಚಾರಣೆ ನನ್ನ ತುಟಿಗೆ ಅನಿಷ್ಟ. ದೇವರಲ್ಲದನ್ನು ದೇವರೆಂದು ನೀನು ಹೇಳ್ತಾ ಇರುವಾಗ, ನನ್ನನ್ನು ಬಿಟ್ಟು ನೀನು ದೂರ ಹೋದಾಗ ಅದು ನಿನಗೆ ನಿನ್ನ ಜೀವನದಲ್ಲಿ ಅನಿಷ್ಟವಾಗಿ ಮಾರ್ಪಡುತ್ತದೆ. ವಾಕ್ಯ 5 ಮತ್ತು ವಾಕ್ಯ 6 ಬಹಳ ಸುಂದರವಾದ ವಾಕ್ಯಗಳು ನೋಡಿ. ನನ್ನ ಸ್ವತ್ತು ಸ್ವಾಸ್ಥ್ಯವು ನೀನೇ. ನನ್ನ ಸ್ವತ್ತು, ಯು ಆರ್ ಮೈ ಪೋರ್ಷನ್, ಯು ಆರ್ ಮೈ ಫಾರ್ಟ್ರೆಸ್, ಆ್ಯಂಡ್ ಇನ್ ಯು ಈಸ್ ಮೈ ಇನ್ಶೂರೆನ್ಸ್. ನನ್ನ ಸ್ವತ್ತು ಸ್ವಾಸ್ಥ್ಯವು ನೀನೇ, ನಿನ್ನ ಕೈಯಲ್ಲಿದೆ ಪ್ರಭು ನನ್ನ ವಿಮೆ. ನೋಡಿ, ನಿನ್ನ ಕೈಯಲ್ಲಿದೆ ನನ್ನ ವಿಮೆ. ಇವತ್ತು ನಾವು ವಿಮೆ ಮಾಡ್ತೀವಿ, ಲೈಫ್ ಇನ್ಶೂರೆನ್ಸ್, ಯಾವುದ್ಯಾವುದು ಇನ್ಶೂರೆನ್ಸ್ ಎಲ್ಲ ಮಾಡ್ತೀವಿ. ಅದರ ನಿಜವಾದ ವಿಮೆ ಇರುವುದು ದೇವರ ಕೈಯಲ್ಲಿ. ನನ್ನ ಜೀವ, ನಿನ್ನ ಜೀವ, ಅದರ ವಿಮೆ ಇರುವುದು ದೇವರ ಕೈಯಲ್ಲಿ. ಅದರಿಂದ ನನ್ನ ಸ್ವತ್ತು ನೀನೇ, ಸ್ವಾಸ್ಥ್ಯವೂ ನೀನೇ, ನಿನ್ನ ಕೈಯಲ್ಲಿದೆ ಪ್ರಭು ನನ್ನ ವಿಮೆ. ನನ್ನ ಪಾಲಿಗೆ ಬಂದುದು ರಮಣೀಯವಾದುದು. ನನ್ನ ಪಾಲಿಗೆ ಈ ಲೋಕದಲ್ಲಿ ಏನು ಕೊಡ್ತೀಯ ಅದು ರಮಣೀಯವಾದುದು. ನನಗದೇ ಪರಮಾನಂದದಾಯಕವಾದುದು. ನಿನ್ನಿಂದ ಬರುವಂಥದ್ದು ರಮಣೀಯವಾದುದು, ಪರಮಾನಂದವಾದುದು. ಪ್ರಭುವಿಗೆನ್ನ ಧನ್ಯವಾದ. ಯಾಕೆ? ಆತನೇ ನನಗೆ ಮಾರ್ಗದರ್ಶಕ. ನೋಡಿ, ಇವತ್ತು ಈ ಕೀರ್ತನಕಾರ ಹೇಳ್ತಾನೆ, ಆತನೇ ನನಗೆ ಮಾರ್ಗದರ್ಶಕ. ಇವತ್ತು ದೇವರ ವಾಕ್ಯ, ಪವಿತ್ರಾತ್ಮರ ಆ ಶಕ್ತಿ ಕೊಡುಗೆ ನಮಗೆ ಮಾರ್ಗದರ್ಶಕ. ಅಂಧಕಾರದೊಳು ನನ್ನ ಮನಸ್ಸಾಕ್ಷಿಯೇ ನನಗೆ ಬೋಧಕ. ಅಂಧಕಾರದೊಳು ನನ್ನ ಮನಸ್ಸಾಕ್ಷಿಯೇ ನನಗೆ ಬೋಧಕ. ಇರಿಸಿಕೊಳ್ಳುವೆ ಪ್ರಭುವನ್ನು ಸತತ ನನ್ನೆದುರಿಗೆ. ಆತನಿರಲು ಬಲಕ್ಕೆ ನನಗೆಲ್ಲಿಯದು ಹೆದರಿಕೆ. ಇರಿಸಿಕೊಳ್ಳುವೆನೆಂದರೆ ಮೊದಲ ಸ್ಥಳ ದೇವರಿಗೆ ಕೊಡಿ. ಏನೇ ಮಾಡಿ, ಏನೇ ಲೋಕದಲ್ಲಿ ಎಲ್ಲೇ ಹೋಗಿ ದೇವರೊಟ್ಟಿಗೆ, ದೇವರೊಂದಿಗೆ ಜೀವಿಸಿ. ದೇವರನ್ನು ಬಿಟ್ಟು ಬಿಡಬೇಡಿ. ದೇವರನ್ನು ಬಿಟ್ಟು ಹೋಗುವ ಕೆಟ್ಟ ಬುದ್ಧಿ ನಮಗೆ ಬರಬಾರ್ದು. ನಾಸ್ತಿಕರು ನಾವು ಆಗಬಾರ್ದು. ಪ್ರಭುವಿಗೆನ್ನ ಧನ್ಯವಾದ. ಆತನೇ ನನಗೆ ಮಾರ್ಗದರ್ಶಕ. ಅಂಧಕಾರದೊಳು ನನ್ನ ಮನಸ್ಸಾಕ್ಷಿಯೇ ನನಗೆ ಬೋಧಕ. ಇರಿಸಿಕೊಳ್ಳುವೆ ಪ್ರಭುವನ್ನು ಸತತ ನನ್ನೆದುರಿಗೆ. ಅಂದರೆ ನಾನು ಸದಾಕಾಲ ಪ್ರಭುವಿನೊಂದಿಗೆ ಜೀವಿಸುವೆ. ಆತನಿರಲು ಬಲಕ್ಕೆ ನನಗೆಲ್ಲಿಯದು ಹೆದರಿಕೆ. ನನ್ನ ಪಕ್ಕದಲ್ಲಿ ಅವರಿದ್ದಾರೆ, ನನ್ನೊಂದಿಗೆ ಅವರಿದ್ದಾರೆ, ನನ್ನನ್ನು ನಡೆಸ್ತಾ ಇದ್ದಾರೆ. ಇದು ಕಾರಣ ಹರ್ಷದಿಂದಿದೆ ಎನ್ನಯ ಹೃದಯ. ಇದ ಕಾರಣ ಹರ್ಷದಿಂದಿದೆ ಎನ್ನಯ ಹೃದಯ. ಆನಂದಗೊಂಡಿದೆ ಮನ, ಸುರಕ್ಷಿತವಿದೆ ಕಾಯ. ನೋಡಿ, ನಾನು ಪ್ರಭುವಿನೊಂದಿಗೆ ಇರುವುದರಿಂದ ಇವತ್ತು ನನ್ನಲ್ಲಿ ಆನಂದ ಇದೆ. ನನ್ನಲ್ಲಿ ಪ್ರಾರ್ಥನೆ ಜಪತಪ ಇರುವುದರಿಂದ ಆನಂದ ಇದೆ. ಯಾವುದರಲ್ಲೂ ನಿಮಗೆ ಆನಂದ ಸಿಗುವುದಿಲ್ಲ ಭಕ್ತರೇ, ವಿಶ್ವಾಸಿಗಳೇ, ಜನರೇ, ಯಾವುದರಲ್ಲೂ ಸಿಗುವುದಿಲ್ಲ. ಯೇಸುವಿನಲ್ಲಿ, ದೇವರಲ್ಲಿ ಮಾತ್ರ ಸಿಗುತ್ತೆ. ಇದು ಕಾರಣ ಹರ್ಷದಿಂದಿದೆ ಎನ್ನಯ ಹೃದಯ, ಆನಂದಗೊಂಡಿದೆ ಮನ, ಸುರಕ್ಷಿತವಿದೆ ಕಾಯ. ಏಕೆನೆ ದೂಡುವುದಿಲ್ಲ ನೀನು ಎನ್ನನು ಅಧೋಲೋಕಕ್ಕೆ.
ದೇವರು ಯಾರನ್ನು ಅಧೋಲೋಕಕ್ಕೆ ದೂಡುವುದಿಲ್ಲ, ಪಾಪಿಯಾಗೆಂದು ದೇವರು ಹೇಳುವುದಿಲ್ಲ. ದೇವರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯದಲ್ಲಿ ನಾವು ಜೀವಿಸುವಾಗ ಆ ಸ್ವಾತಂತ್ರ್ಯವನ್ನು ನಾವು ದುರುಪಯೋಗ ಪಡಿಸಬಾರದು. ಆ ಸ್ವಾತಂತ್ರ್ಯದಲ್ಲಿ ನಾವು ಜೀವಿಸುವಾಗ ನಾವು ದೇವರ ಮಾತಿನಂತೆ, ದೇವರ ವಾಕ್ಯದಂತೆ ಜೀವಿಸಬೇಕು. ಏಕೆನೆ ದೂಡುವುದಿಲ್ಲ ನೀನು ನನ್ನನ್ನು ಎನ್ನನು ಅಧೋಲೋಕಕ್ಕೆ, ಬಿಟ್ಟು ಕೊಡುವುದಿಲ್ಲ ನಿನ್ನ ಈ ಭಕ್ತನನ್ನು ಪಾತಾಳಕ್ಕೆ. ನೀನು ನಾಶ ಮಾಡೋದು ನನಗೆ ಬಯಸೋಲ್ಲ, ಯಾಕಂದರೆ ನಿನ್ನ ಭಕ್ತನನ್ನು ನೀನು ಕಾಪಾಡುತ್ತೀಯಾ, ರಕ್ಷಿಸುತ್ತೀಯಾ, ಪ್ರೀತಿಸುತ್ತೀಯಾ, ನಡೆಸುತ್ತೀಯಾ. ಅದಕ್ಕೆ ನಾವು ಮಾಡ್ತೀವಲ್ಲ, ನಡೆಸು ನಿನ್ನ ಮಾರ್ಗದಲ್ಲಿ ನನ್ನ ಯೇಸು ನನ್ನ ಕರ್ತನೆ. ಹೌದು, ನಡೆಸು ನಿನ್ನ ಮಾರ್ಗದಲ್ಲಿ, ನಮ್ಮ ಮಾರ್ಗ ಅಲ್ಲ. ನೀವು ನಮ್ಮನ್ನು ನಡೆಸ್ತಾ ಇದ್ದೀರಾ. ಏಕೆನೆ ದುಡುವುದಿಲ್ಲ ನೀನು ಎನ್ನನು ಅಧೋಲೋಕಕ್ಕೆ, ಬಿಟ್ಟು ಕೊಡುವುದಿಲ್ಲ ನಿನ್ನ ಈ ಭಕ್ತನನ್ನು ಪಾತಾಳಕ್ಕೆ. ತೋರ್ಪಡಿಸುವೆ ಎನಗೆ ಅಮರ ಜೀವ ಮಾರ್ಗವನು, ನಿನ್ನ ಸನ್ನಿಧಿ ಕೊಡುವುದು ಪರಮಾನಂದವನು, ನಿನ್ನ ಬಲಗೈ ನೀಡುವುದು ನಿತ್ಯ ಭಾಗ್ಯವನು. ನೋಡಿ, ತೋರ್ಪಡಿಸುವೆ ಎನಗೆ ಅಮರ ಜೀವ ಮಾರ್ಗವನು. ಆತ ನಮಗೆ ಜೀವ ಮಾರ್ಗವನ್ನು ತೋರಿಸ್ತಾನೆ. ಈ ಲೋಕದಲ್ಲಿ ನಿಮಗೆ ಜೀವವಿಲ್ಲ, ಯೇಸುವೆ ಜೀವವಾಗಿದ್ದಾರೆ, ದೇವರೇ ಜೀವವಾಗಿದ್ದಾರೆ. ಮತ್ತು ಈ ಯೋಹಾನ 5:26-27 ನಾನು ನಿಮ್ಗೆ ಓದ್ತೀನಿ. ಯೋಹಾನನ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 26-27. ಪಿತನು ತಾನೇ ಸ್ವಯಂ ಜೀವ ಮೂಲವಾಗಿರುವಂತೆ ಪುತ್ರನೂ ಸಹ ಸ್ವಯಂ ಜೀವ ಮೂಲವಾಗಿರುವಂತೆ ಕರುಣಿಸಿದ್ದಾರೆ. ಪಿತನು ಸ್ವಯಂ ಜೀವ ಮೂಲವಾಗಿದ್ದಾರೆ, ಪುತ್ರನನ್ನು ಸ್ವಯಂ ಜೀವ ಮೂಲವಾಗಿ ಕರುಣಿಸಿದ್ದಾರೆ. ಆದ್ದರಿಂದ ತೋರ್ಪಡಿಸುವೆ ಎನಗೆ ಅಮರ ಜೀವ ಮಾರ್ಗವನ್ನು, ಯೇಸುವಿನ ಮೂಲಕ ನಮಗೆ ಅಮರ ಜೀವ ಮಾರ್ಗವನ್ನು ದೇವರು ತೋರಿಸಿದ್ದಾರೆ. ಆ ಜೀವನದಲ್ಲಿ ನಾವು ಜೀವಿಸಬೇಕು. ನಿನ್ನ ಸನ್ನಿಧಿ ಕೊಡುವುದು ಪರಮಾನಂದವನ್ನು. ನಿನ್ನ ಸನ್ನಿಧಿ ಅದಕ್ಕೆ ನಾವು ಹಾಡ್ತೀವಲ್ಲ, ನಿನ್ನ ಸನ್ನಿಧಿಗೆ ನಾ ಬಂದಿರುವೆ, ಎನ್ನನ್ನೇ ತಂದಿರುವೆ, ದುಃಖ ಭಾರಗಳ ಹೊತ್ತು ತಂದಿರುವೆ, ಸ್ವೀಕರಿಸೋ ಪ್ರಭುವೇ, ದುಃಖ ಭಾರಗಳ ಹೊತ್ತು ತಂದಿರುವೆ, ಸ್ವೀಕರಿಸೋ ಯೇಸುವೆ. ಹೌದು, ಆತ ಆರೋಗ್ಯದಾಯಕ, ಸೌಖ್ಯದಾಯಕ, ಬಿಡುಗಡೆ ನಾಯಕ. ಆತನ ಸನ್ನಿಧಿ ಕೊಡುವುದು ಪರಮಾನಂದವನು. ಇವತ್ತು ಆತನ ಸನ್ನಿಧಿಯಲ್ಲಿ ಕೀರ್ತನೆಯೊಂದಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮ್ಮ ದುಃಖ ದುಗುಡ ದುಮ್ಮಾನಗಳನ್ನು, ಅನಾರೋಗ್ಯಗಳನ್ನು ಸಮರ್ಪಿಸಿ ಈಗ ಪ್ರಾರ್ಥಿಸುವ ಸಮಯ. ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಹೃದಯದ ಮೇಲಿಡೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ಇವತ್ತು ನಾವು 13, 14, 15 ಮತ್ತು 16ನೇ ಕೀರ್ತನೆಯನ್ನು ಧ್ಯಾನಿಸಿದೆವು. ಶತ್ರು ಪೀಡಿತನ ಪ್ರಾರ್ಥನೆ, ನಾಸ್ತಿಕರ ದುಸ್ಥಿತಿ, ನಿಮ್ಮ ಸಾನ್ನಿಧ್ಯಕ್ಕೆ ಅರ್ಹನಾರು ಪ್ರಭು, ಭಕ್ತನ ಭಾಗ್ಯ, ಇವುಗಳ ಕುರಿತು ನಮಗೆ ನೀವು ಸ್ವಾರ್ಥೆಯನ್ನು ಆಲಿಸುವಂತೆ ಮಾಡಿ ಪ್ರಾರ್ಥಿಸುವಂತೆ ಮಾಡಿದ್ದೀರಿ. ಈ ಕೀರ್ತನೆಗಳ ಆಶೀರ್ವಾದ ನಮ್ಮ ಮೇಲೆ ಇಳಿದು ಬರಲಿ. ಈ ಕೀರ್ತನೆಯೊಂದಿಗೆ ನಮ್ಮ ಹೃದಯ ವೇದನೆ, ನಮ್ಮ ಪ್ರಾರ್ಥನೆಯನ್ನು ನಿಮಗೆ ಸಮರ್ಪಿಸುತ್ತೇವೆ ಪ್ರಭುವೇ. ನಮ್ಮ ಕ್ರೈಸ್ತ ವಿಶ್ವಾಸವನ್ನು ಬಲಪಡಿಸು. ನಮ್ಮಲ್ಲಿರುವ ಎಲ್ಲ ಥರದ ಕೇಡುಗಳು, ರೋಗ ರುಜಿನಗಳನ್ನು ದೂರ ಮಾಡು. ಈ ಕೀರ್ತನೆಗಳು ನಮಗೆ ಆಶೀರ್ವಾದವಾಗಿ ಮಾರ್ಪಡಲಿ. ಈ ಕೀರ್ತನೆಗಳ ವರಗಳು ನಮ್ಮಲ್ಲಿ ತುಂಬಲಿ. ಈ ಕೀರ್ತನೆಯ ಶಕ್ತಿಯಿಂದ ನಾವು ನಿಜ ಏಕ ದೇವರನ್ನು ಆರಾಧಿಸಿ ಜೀವಿಸುವಂತೆ ನಮ್ಮನ್ನು ಕರುಣಿಸಿರಿ. ನಮ್ಮ ದೇಹ, ಆತ್ಮ, ಮನಸ್ಸಿನಲ್ಲಿರುವ ಎಲ್ಲ ಥರದ ಕೇಡುಗಳನ್ನು ದೂರ ಮಾಡಿರಿ. ನಮಗೆ ಅರಿವಿಲ್ಲದಂತೆ ಅರಿವಿದ್ದು ನಮ್ಮೊಳಗಡೆ ಸೇರಿಕೊಂಡಿರುವ ಎಲ್ಲ ಚಟಗಳು, ದುಶ್ಚಟ, ದುರ್ಗುಣ, ದುರ್ವ್ಯಾಮೋಹಗಳಿಂದ ಬಿಡುಗಡೆ ಕೊಡಿರಿ. ನಮ್ಮ ವಿಶ್ವಾಸವನ್ನು ಬಲಪಡಿಸಿರಿ. ಪ್ರಾರ್ಥನಾ ಜೀವನವನ್ನು ಆಶೀರ್ವದಿಸಿರಿ. ಇದೋ ಅನೇಕ ಬಾರಿ ನಾನು ಆಲಸ್ಯದಾಗಿದ್ದೀನಿ ಮತ್ತು ನಾನು ತಪ್ಪಿಸಿಕೊಂಡಿದ್ದೀನಿ. ಇದೋ ದೇವ, ಇವತ್ತು ಈ ಕೀರ್ತನೆ ಆಶೀರ್ವಾದ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ಊರಿನ ಮೇಲೆ ಇಳಿದು ಬರಲಿ. ಈ ಕೀರ್ತನೆಗಳ ಮೂಲಕ ನಿಮಗೆ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆಗಳನ್ನು ನಾವು ಸಲ್ಲಿಸುತ್ತೇವೆ. ಎಮ್ಮನ್ನು ಆಶೀರ್ವದಿಸಿರಿ ಪ್ರಭುವೆ. ಎಲ್ಲ ಜನರನ್ನು ಆಶೀರ್ವದಿಸಿರಿ ಪ್ರಭುವೆ. ಎಲ್ಲ ಥರದ ರೋಗ ರುಜಿನಗಳು, ಪೀಡೆ, ಪಿಚಾಚಿಗಳ ಶಕ್ತಿಗಳಿಂದ, ಬಂಧನಗಳಿಂದ ಯೇಸು ನಾಮದಲ್ಲಿ ಬಿಡುಗಡೆಯಾಗಲಿ. ತಲೆಮುಡಿಯಿಂದ ಪಾದದವರೆಗೆ ಆಶೀರ್ವಾದ ಇಳಿದು ಬರಲಿ. ಯೇಸುವಿನ ರಕ್ತ ಸೇವಿಸುವ ಗಾಳಿ, ಆಹಾರ, ನೀರು ನಿಲ್ಲುವ ಕೊಠಡಿ, ಮನೆ ಎಲ್ಲದರ ಮೇಲೆ ಚಿಮುಕಿಸಲ್ಪಡಲಿ.
ಆಸ್ಪತ್ರೆಯಲ್ಲಿ ICU, MIC, NICU, ವೆಂಟಿಲೇಟರ್ ಇರುವವರ ಮೇಲೆ ಕರುಣೆ ಹಿಡಿದು ಬರಲಿ. ಯೇಸು ಈ ಪ್ರಾರ್ಥನೆ ಆಲಿಸುವ ಪ್ರತಿಯೊಂದು ಕುಟುಂಬಗಳಲ್ಲಿ ಆತ್ಮಾಭಿಷೇಕವಾಗಲಿ. ಟಚ್ them Lord, anoint them Lord, heal them Lord, bless them Lord. ಎಲ್ಲ ಅಂಧಕಾರ ಬಂಧನಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ದೇವರ ಕರುಣೆ ಕೃಪಾಹಸ್ತ ನಿಮ್ಮ ಮೇಲೆ ಸದಾ ಇರಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೆನ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ನಿಮ್ಮ ಪ್ರಾರ್ಥನೆ ಕೋರಿಕೆಗಳಿದ್ದರೆ 9013905078 9013905078 ಈ ವಾಟ್ಸಪ್ಗೆ ಅಥವಾ ಕಳಿಸ್ಬೋದು, ಪ್ರಾರ್ಥನಾ ಕಾರ್ಯ ಮಾಡಬಹುದು. ನಮ್ಮ ದಿವ್ಯವಾಣಿಯ ಲೈವ್ ಕೆಳಗಡೆ ಇರುವ ನಂಬರ್ಗಳಲ್ಲೂ ಕೂಡ ನಿಮ್ಮ ಈ ಕೋರಿಕೆಗಳನ್ನು ಕಳಿಸಬಹುದು. ಹಾಗೆಯೇ ಆತ್ಮೀಯರೇ, ನಿಮ್ಮ ಈ ಸಂದೇಶ ನಿಮಗೆ ಇಷ್ಟವಾದರೆ ಅಲ್ಲಿ ಕಮೆಂಟ್ ಬಾಕ್ಸ್ ಅಂತ ಇದೆ. ನಿಮ್ಮ ಒಂದು ಪುಟ್ಟ ಸಂದೇಶವನ್ನು ಅದು ನಮಗೆ ಉತ್ತೇಜನ, ಪ್ರೋತ್ಸಾಹ ಮತ್ತು ಪ್ರೇರಣೆಯನ್ನು ನೀಡುತ್ತೆ. ಆದ್ದರಿಂದ ದಯವಿಟ್ಟು ಅದನ್ನು ನೀವು ನಮಗೆ ತಿಳಿಸಿದರೆ ನಮಗೆ ಇನ್ನೂ ಹೆಚ್ಚು ಸುವಾರ್ತೆಯ ಸೇವೆ ಮಾಡಲು ಬಲ ಸಿಗುತ್ತೆ. ನಿಮ್ಮ ಪ್ರಾರ್ಥನೆ ಬೇಕು ಮತ್ತು ಈ ಸುವಾರ್ತೆಯನ್ನು ಇತರರಿಗೆ, ನಿಮ್ಮಲ್ಲಿ ವಾಟ್ಸಪ್ ಇದೆ, ಫೇಸ್ಬುಕ್ ಇದೆ, ಮುಂದೆ ಮಾಡಿ. ಅವರು ಕೂಡ ನೋಡಲಿ, ಅವರು ಕೂಡ ಕ್ರಿಸ್ತಾನುಭವ ಪಡೆಯಲಿ. ಈ ಲಿಂಕನ್ನು ನಾನು ಮುಂಚಿತವಾಗಿ ಕಳಿಸ್ತೀನಿ. ಸಾಧ್ಯವಾದಷ್ಟು ನೀವು ಶೇರ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜಲ್ಲಿ ಅಥವಾ ದಿವ್ಯವಾಣಿ ಲೈವ್ ಫೇಸ್ಬುಕ್ ಪೇಜಲ್ಲೂ ಕೂಡ ಇದು ನಿಮಗೆ ಸಿಗುವುದು. ಆತ್ಮೀಯರೇ, ನಮ್ಮ ಮುಂದಿನ ಕೀರ್ತನೆಗಳು 17, 18, ಸಾಧ್ಯವಾದರೆ ನಾವು 19ನೇ ಕೀರ್ತನೆ, ಯಾಕೆಂದರೆ 17, 18, 18ನೇ ಕೀರ್ತನೆ ಸ್ವಲ್ಪ ಉದ್ದವಿದೆ. 19, 20 ನಾವು ಹೆಚ್ಚಿನದಾಗಿ 4 ಕೀರ್ತನೆಗಳೊಂದಿಗೆ ಪ್ರಾರ್ಥಿಸುತ್ತೀವಿ. ಒಂದು ವೇಳೆ ಅದು ದೊಡ್ಡದಿದ್ರೆ ಕೆಲವು 2 ಕೀರ್ತನೆಗಳು ಇರಬಹುದು, ಅಥವಾ ಚಿಕ್ಕದಿದ್ರೆ ಕೆಲವು ಜಾಸ್ತಿ ಆಗಬಹುದು. ಅರ್ಧ ಗಂಟೆ ನಾವು ಈ ಒಂದು ಕೀರ್ತನೆಯೊಂದಿಗೆ ನಮ್ಮ ಪ್ರಾರ್ಥನೆಯನ್ನು ಮಾಡ್ತೀವಿ. ಆದ್ದರಿಂದ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಪ್ರಾರ್ಥಿಸಿ, ಪರಸ್ಪರ ಪ್ರಾರ್ಥಿಸೋಣ. ಆಮೆನ್. ದಿವ್ಯವಾಣಿ